ಅಕಾಲಿಕ ಮಳೆಯಿಂದಾಗಿ ಬಯಲು ಸಾಲಿನ ಭತ್ತದ ಗದ್ದೆಗಳಲ್ಲಿ ಮಳೆ ನೀರು ಸಂಗ್ರಹವಾಗಿದ್ದು ಕಾಪು ತಾಲೂಕಿನ ವಿವಿಧೆಡೆ ಬೆಳೆದು ನಿಂತ ಭತ್ತದ ಪೈರುಗಳು ಗದ್ದೆಯಲ್ಲಿ ಮಲಗಿಬಿಟ್ಟಿವೆ. ಇದರಿಂದಾಗಿ ರೈತರು ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿ ಭೀತಿಯನ್ನು ಎದುರಿಸುವಂತಾಗಿದೆ. ಕರಾವಳಿಯಲ್ಲಿ ಕೆಲವು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಭತ್ತದ ಗದ್ದೆಗಳಲ್ಲಿ ಬೆಳೆದು ನಿಂತಿರುವ ಪೈರುಗಳು ಮಕಾಡೆ ಮಲಗಿದ್ದು, ಇದರಿಂದಾಗಿ ಭತ್ತದ ಕೃಷಿಕರು ತಾವು ಕಷ್ಟಪಟ್ಟು ಬೆಳೆಸಿದ ಬೆಳೆಯನ್ನು ಸುರಕ್ಷಿತವಾಗಿ ಮನೆಯೊಳಗೆ ತರಲಾರದೆ ಕಂಗಾಲಾಗಿದ್ದಾರೆ. ಕಾಪು ತಾಲೂಕಿನ ಕಾಪು, ಮಜೂರು, ಕಳತ್ತೂರು, ಮಲ್ಲಾರು, ಯರ್ಮಾಳು ಸಹಿತವಾಗಿ ಹೊಳೆ ಬದಿಯಲ್ಲಿರುವ ಭತ್ತದ ಗದ್ದೆಗಳಲ್ಲಿ ಮಳೆ ನೀರು ನಿಂತುಕೊಂಡಿದ್ದು ಭತ್ತದ ಪೈರುಗಳು ನೀರಿನಲ್ಲಿ ತೇಲುತ್ತಿವೆ. ಮೊದಲೇ ನೀರು ನಿಂತಿದ್ದ ಗದ್ದೆಗಳಲ್ಲಿ ಮತ್ತೆ ಮಳೆ ನೀರು ಸಂಗ್ರಹಗೊಂಡು ಪರಿಣಾಮ ಗದ್ದೆಯಲ್ಲೇ ಭತ್ತ ಮೊಳಕೆಯೊಡೆಯಲಾರಂಭಿಸಿದೆ. ಗ್ರಾಮೀಣ ಪ್ರದೇಶಗಳ ಬಹುತೇಕ ಕಡೆಗಳಿಗೆ ಗ್ರಾಮಕ್ಕೆ 1-2ರಂತೆ ಈಗಾಗಲೇ ಬಾಡಿಗೆ ಕೊಯ್ಲು ಯಂತ್ರಗಳು ಬಂದಿವೆಯಾದರೂ ಅದನ್ನು ಕೂಡ ಸಮರ್ಪಕವಾಗಿ ಬಳಸಿಕೊಳ್ಳಲಾಗದ ಸಂದಿಗ್ಧತೆ ರೈತರನ್ನ ಕಾಡುತ್ತಿದೆ. ಮಳೆಯಿಂದ ಹಾಳಾಗಿರುವ ಭತ್ತದ ಬೆಳೆಯನ್ನು ಕಂದಾಯ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ಪರಿಶೀಲಿಸಿ ಪರಿಹಾರ ದೊರಕಿಸಿಕೊಡುವಂತೆ ಕೃಷಿಕರು ಆಗ್ರಹಿಸಿದ್ದಾರೆ. ಎಂಗಲಿ ಮರಣಿ ಬತ್ತಿನ ಅಕಾಲಿಕ ಬರ್ಸೋದಾಸ್ರ ಭಾರಿ ಉಪದ್ರ ಆತುಂಡು ಜನಗಳು ಕೈ ಕೊಯ್ಯರೆ ಅನಾಗ ಇಂಚ ಬರ್ಸ ಬತ್ತದು ಭಾರಿ ಉಪದ್ರ ಅನ್ನು ಬುಲ ಹಾಲು ಎಡ್ಡೆ ವಯಸ್ಸಲ್ಲಿ ಬುಲ ಅದು ಭಾರಿ ಉಮೇದರು ಒಂಜಿ ಎಂಗಲ್ನ ಜವಾನಿಯರು ಮತ್ತು ಬೆಂತೇರು ಅವು ಪೂರ ಹಾಲು ದಿವಸ ಆಗಲಿಗೆ ಮಸ್ತ್ ಜನಕ್ಕೆ ಎಂಗಲಿ ಪೂರ ನಷ್ಟ ಆತುಂಡು. ಸರ್ಕಾರ ಎಂಗ ಹೋಯ್ ವರ್ಷಲ ಬೆಲೆ ಹಣ್ಣಿ ಪರಿಹಾರ ಎಂಕಲಿ ಬೈಜ್ ಭತ್ತ ಪೂರ ತೂದು ಬೋತೀರು ಅವು ಎಂಕಲಿಗೆ ಮತ್ತು ಬೆಲೆ ಸೈಕ್ಲೋ ಪ್ರಭಾವದ ಅದು ಈ ಬರ್ಸ ಆಗ್ತದೆ.